ಕುಂದಾಪುರ ಚರ್ಚ್ ರಸ್ತೆಯಲ್ಲಿ ಶುಕ್ರವಾರ ನಸುಕಿನ ಜಾವ 3:30 ಸುಮಾರಿಗೆ ನಡೆದ ಉದ್ಯಮಿ ಬಾರ್ಕೂರು ಕಚ್ಚೂರು ನಿವಾಸಿ 45 ವರ್ಷ ಪ್ರಾಯದ ಐವನ್ ರಿಚರ್ಡ್ ಮಸ್ಕರೇನಸ್ ಹತ್ಯೆ ಪ್ರಕರಣಕ್ಕೆ ಹಣಕಾಸಿನ ವ್ಯವಹಾರ ಹಾಗೂ ಇತರ ವ್ಯವಹಾರದ ವಿಚಾರದಲ್ಲಿ ಇರುವ ಮನಸ್ತಾಪವೇ ಪ್ರಮುಖ ಕಾರಣ ಎಂದು ಪೊಲೀಸರು ಖಚಿತಪಡಿಸಿದ್ದಾರೆ. ಆರೋಪಿ ಬಂಧನಕ್ಕೆ 3 ವಿಶೇಷ ಪೊಲೀಸ್ ತಂಡಗಳನ್ನು ರಚನೆ ಮಾಡಲಾಗಿದೆ. ಆರೋಪಿಯನ್ನ ಐವನ್ ರಿಚರ್ಡ್ ಅವರ ವ್ಯವಹಾರದಲ್ಲಿ ಒಡನಾಡಿಯಾಗಿದ್ದ ಡೆರಿಕ್ ಎಂಬಾತನೇ ಹತ್ಯೆ ಮಾಡಿರುವ ಆರೋಪಿ ಎಂದು ಗುರುತಿಸಲಾಗಿದೆ. ಡೆರಿಕ್ ಕೂಡ ನನಗೆ ಪರಿಚಯಸ್ಥರೇ ಆಗಿದ್ದು, ಇದು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಡೆದ ಘಟನೆ ಆಗಿದೆ. ಬೆದರಿಕೆ ಹಾಕುವ ಉದ್ದೇಶದಿಂದ ಈ ಘಟನೆ ನಡೆದಿರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರಾದ ಜಯರಾಜ್ ಎಂಬುವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡೆರಿಕ್ ಡಿಕೋಸ್ಟನಿಗೆ ಮತ್ತು ನಮ್ಮ ರಿಚರ್ಡ್ ಮುನ್ನನವರಿಗೆ ಒಂದು ವ್ಯವಹಾರ ವಿಚಾರದಲ್ಲಿ ಚರ್ಚೆ ಆಗ್ತಿತ್ತು. ಆ ಚರ್ಚೆ ವಿಷಯದಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ರು, ಹೀಗೆ ವಿಷಯ ಉಂಟಂತೆ. ಅಂದರೆ ನನಗೆ ಫೋನ್ ಮಾಡಲಿಕ್ಕೆ ಒಂದು ಕಾರಣ ಉಂಟು. ಯಾಕಂತ ಹೇಳಿದರೆ ನಾನೊಂದು 15 ವರ್ಷದಿಂದ ಕೂಡ ಅವರಿಗೊಂದು ನಮ್ಮ ಹೊಯ್ಗೆ ಇದರಲ್ಲಿ ನಾವೊಂದು ಏನೋ ಕೆಲಸ ಹೊರಗೆ ಒಳಗಿರುವಾಗ ಏನೋ ಅಹಿತಕರ ಘಟನೆ ಅಥವಾ ಯಾವುದೋ ಒಂದು ವಿಷಯಗಳಿಗೆ ಏನೋ ಆಗಿರ್ಬೋದು, ಇನ್ನಾದರೂ ಒಂದು ಕೆಲಸ ಮಾಡ್ಕೊಂಡು ಒಳ್ಳೆಯದಾಗಲಿಲ್ಲ ಅಂತ ಅವರನ್ನು ನಾನು ನಮ್ಮ ಜೊತೆಯಲ್ಲಿ ಹೊಯ್ಗೆ ಬಿಸ್ನೆಸ್ಸಿಗೆ ಎಲ್ಲರಿಗೆ ಅಂದರೆ ತುಂಬ ಜನ ಇದ್ದಾರೆ ಹಾಗೂ ಅವರೊಬ್ಬರು ಇದರಲ್ಲಿ ಇದ್ದಾರೆ. ಹಾಗೆ ಹೀಗಿರುವಾಗ ಒಂದು ಡೆರಿಕ್ ಕಾಸ್ಟ್ ಮತ್ತು ಇವರಿಗಿರುವಂಥ ಯಾವುದೇ ಒಂದು ವ್ಯವಹಾರದ ಬಗ್ಗೆ ಚರ್ಚೆ ಆಗ್ತಿತ್ತು. ಆಗ ನಾನು ಡೆರಿಕ್ ಕಾಸ್ಟ್ ಅವರಿಗೆ ಫೋನ್ ಮಾಡಿದೆ, ಹೀಗೆ ಉಂಟು ವಿಷಯ ಹೀಗೀಗೆ ಅಂತ. ಅವರು ಅದು ಕೇಳಿದ್ದು, ಹೌದು ಕೊಡಲಿಕ್ಕೆ ಉಂಟು ಹಣ, ನಾನು ಸ್ವಲ್ಪ ನನಗೇನೋ ಚೆಕ್ ಕೊಟ್ಟಿದ್ದಾರೆ, ಆದರೆ ಕೊಡೋದಿಲ್ಲ ಅಂತ ಹೇಳಲಿಲ್ಲ. ಬಟ್ ಅವರು ಪದೇ ಪದೇ ಫೋನ್ ಮಾಡಿ ಸತಾಯಿಸ್ತಿರ್ತಾರೆ, ಹಾಗಂತ ಒಂದು ಕಂಪ್ಲೇಂಟ್ ಮಾಡಿದ್ದು. ನಾನು ಅದಕ್ಕೆ ನೀವೇನು ಕಾಲ್ ಮಾಡಬೇಡಿ ಅವರಿಗೆ, ಅವರು ಯಾವಾಗ ಕರೀತಾರೆ ಅದೇ ದಿನಕ್ಕೆ ನೀವು ಹೋಗಿ ವಿಚಾರಣೆ ಮಾಡ್ಕೊಂಡು ಮಾತಾಡ್ಕೊಳ್ಳಿ ಅಂತ. ಅದೇ ನಿನ್ನೆ ದಿನದಲ್ಲಿ 11 ಗಂಟೆ ಹೊತ್ತಿಗೆ ಕೂಡ ಡೆರಿಕ್ ಕಾಸ್ಟ್ ಅವರು ನನಗೆ ಫೋನ್ ಮಾಡಿದ್ದು, ಹೀಗೀಗೆ ಅವರು ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನೀವು ಫೋನ್ ಎತ್ತಬೇಡಿ, ಫೋನನ್ನು ಸೈಲೆಂಟ್ ಮಾಡಿಡಿ. ಆ ರಾತ್ರಿ ಹೊತ್ತಿಗೆ ಎತ್ಕೊಂಡು ಸುಮ್ಮನೆ ಅವನು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ದೇನೆ, ಮೊದಲೇ ಎತ್ಕೊಂಡು ಹೋಗ್ತಾನೆ ನಾವು ರಾತ್ರಿ ಹೊತ್ತಿಗೆಲ್ಲ ಅಂತ. ಹಾಗೆ ಹೀಗೆ ಆಗ್ತಿರ್ಬೇಕಾದ್ರೆ ಇವರು ಏನು ಮಾಡಿದರು, ಫೋನ್ ಎತ್ತಬಾರ್ದು ಅಂತ ಹೇಳಿದ ಮೇಲೆ ಕೂಡ ಇವರು ಫೋನ್ ರಿಸೀವ್ ಮಾಡಿದರು. ಅವ್ರು ಕಳಿಸಿದಂಥ ವಾಯ್ಸ್ ರೆಕಾರ್ಡ್ ಕೂಡ 2 ಗಂಟೆಗೆ ಏನು ಕಳಿಸಿ ಅದೆಲ್ಲ ದಾಖಲೆ ನನಗೆ ಅವರು ಫಾರ್ವರ್ಡ್ ಮಾಡಿದ್ದಾರೆ, ಯಾರು ಮುನ್ನವರು. ಬಟ್ ಅದರಲ್ಲಿ ಹೇಳಿದ್ದಾರೆ, ಅಣ್ಣ ನಾನು ಫೋನಲ್ಲಿ ಏನು ಹೋಗೋದಿಲ್ಲ ಅಂತ ಹೇಳಿದ್ರು, ನನ್ನನ್ನು ಕರಿತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಆಯಿತು, ನನಗೆ ಹಾಕಿದ್ದು ವಾಯ್ಸ್ ಮೆಸೇಜ್, ನಾನು ಯಾವುದೇ ರೀತಿ ಫೋನ್ ಅಟೆಂಡ್ ಮಾಡಲಿಲ್ಲ. ಬಟ್ ಅದರಲ್ಲಿ ಈ ವಿಚಾರದಲ್ಲಿ ರಾತ್ರಿ ಹೊತ್ತಲ್ಲಿ ಅವರು ಏನು ಇಳ್ಕೊಂಡು ನನಗೆ ಬೆಳಿಗ್ಗೆ ಆಗಬೇಕಾದ್ರೆ ಅವ್ರ ಹೆಂಡತಿ ಲಲಿತಾ ಅವರು ಫೋನ್ ಕರೆ ಮಾಡಿ ಗಂಡನಿಗೆ ಹೀಗಾಗಿದೆ ಅಂಥೇಳಿ, ಅಂದರೆ ಐವನ್ ರಿಚರ್ಡ್ ಅವರು ಎಂತಾಗಿದೆ ಕೇಳಿದಾಗ ಅವರು ಕಾಲಿಗೆ ತೊಡೆಗೆ ಶೂಟ್ ಮಾಡಿದರು ಅಂತ ಹೇಳಿದರು. ಯಾರಂತ ಕೇಳಿದೆ, ಹೀಗೆ ಡೆರಿಕ್ ಅವರು ಮಾಡಿದ್ದು ಅಂತ ಹೇಳಿದರು. ಆಮೇಲೆ ಹೋಗಿ ನೋಡುವಾಗ ಇದೆಲ್ಲ ಇದು ಘಟನೆ. ಅಂದರೆ ನನಗೆ ಕೂಡ ಪರಿಚಯದವರೇ ಡೆರಿಕ್, ಏನು ಬೇರೆಯವರಲ್ಲ, ವ್ಯವಹಾರಸ್ಥರು, ಒಳ್ಳೆಯ ಜನನೇ. ಹಾಗೇನು ವೈಮನಸ್ಸು ಇಟ್ಕೊಂಡು ಅವ್ರ ಮೇಲೆ ಶೂಟ್ ಮಾಡುವ ಉದ್ದೇಶ ಇದ್ದಿದ್ದೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಂಥ ವ್ಯಕ್ತಿ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ವ್ಯವಹಾರದಲ್ಲಿ ಇರುವವರು. ಅಂಥದ್ದಲ್ಲಿ ಏನೋ ಒಂದು ಟೈಮಲ್ಲಿ ಈಗ ಅವರು ಕಾಲಿಗೆ ಶೂಟ್ ಮಾಡಿ ಇವ್ರನ್ನ ಹೆದರಿಸಿ ಓಡಿಸುವ ಅನ್ನೋ ಉದ್ದೇಶದಲ್ಲಿ ಮಾಡಿರ್ಬೋದು, ಅಥವಾ ಯಾವುದೇ ಉದ್ದೇಶದಲ್ಲಿ ಇವ್ರು ಹೋದಾಗ ಇವರನ್ನು ಹೇಗಾದ್ರು ಮಾಡಿ ತಡಿಬೇಕನ್ನೋ ಉದ್ದೇಶದಲ್ಲಿ ಮಾಡಿರ್ಬೋದು ಅಂತ ಎನಿಸ್ತದೆ.